ಇವತ್ತು ನಾವು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಪ್ರಥಮ ಸಭೆಯನ್ನು ಕರೆದಿದ್ದೇವೆ. ನಾವು ದಿನಾಂಕ 16/3/2024 ನಾನು, ನಿಹಾಲ್ ಶೆಟ್ಟಿಯವರು, ನ್ಯಾನ್ಸಿ ಮಸ್ಕರೇನಿಸ್ ಅವರು ಮತ್ತು ಅನ್ವರ್ ಕಾಸಿಮ್ರವರು ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇವೆ. ಆದರೆ ಏನಾಯಿತು ಅಂತ ಹೇಳಿದರೆ, ನಾವು ಯಾವತ್ತು ಅಧಿಕಾರ ವಹಿಸ್ಕೊಂಡಿದ್ದೇವೋ ಅದೇ ದಿವಸ 3 ಗಂಟೆಗೆ ಚುನಾವಣೆ ಘೋಷಣೆ ಆಯಿತು. ಹಾಗಾಗಿ ಆನಂತರ ನಮಗೆ ಯಾವುದೇ ಸಭೆಗಳನ್ನು ಮಾಡಲಿಕ್ಕಾಗಲಿಲ್ಲ. ಈಗ 3 ತಿಂಗಳ ಅವಧಿ ದಾಟಿ ಹೋಯಿತು ಚುನಾವಣೆ ಈ ಪ್ರಕ್ರಿಯೆಯಿಂದಾಗಿ. ಆನಂತರ ನಾವು ಕಳೆದ ಈ ನೀತಿ ಸಂಹಿತೆ ಎಲ್ಲ ವಿಡ್ರಾ ಮಾಡಿದ ನಂತರ ನಾವು ಸಂಬಂಧಪಟ್ಟ ಯಾರೆಲ್ಲ ಅಪೇಕ್ಷಿತರಿದ್ದಾರೆ ಆಮಂತ್ರಿತರು ಅವರಿಗೆ ನೋಟಿಸನ್ನು ಕೊಟ್ಟು ಇವತ್ತು ಸಭೆಯನ್ನು ಕರೆದಿದ್ದೇವೆ. ನಾವು 4 ಜನ ಅಲ್ಲದೆ ನಮ್ಮ ಮೆಂಬರ್ ಸೆಕ್ರೆಟರಿ ಅಭಿಲಾಷ್ ಅವರು ಇದ್ದರು ಮತ್ತು ಪುತ್ತೂರು ನಗರಸಭೆಯ ಆಯುಕ್ತರು ಸಹ ಹಾಜರಿದ್ದರು. ಈಗ ತಾನೇ ಅವರು ಹೊರಗಡೆ. ನಾವಿವತ್ತು ಮುಖ್ಯವಾಗಿ ಕೆಲವೊಂದು ಎಜೆಂಡಾವನ್ನು ಇಟ್ಟು ಆ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಏನು ಅಂತ ಹೇಳಿದರೆ, ಒಂದನೇದಾಗಿ ನಾವು ಒಂದು ಬಜೆಟನ್ನು ಅನುಮೋದನೆ ಅಂಗೀಕಾರ ಮಾಡಬೇಕು. 24-25 ಬಜೆಟ್ ನಾವು ಸುಮಾರು 6,96,96,00,000 ಒಂದು ಬಜೆಟ್, ರೌಂಡ್ ಫಿಗರ್ ಹೇಳಿದೆ ನಾನು, ಅಷ್ಟೊಂದು ಬಜೆಟನ್ನು ಮಾಡಿದ್ದೇವೆ. ಅಂದರೆ ಕಳೆದ ಸಾಲಿನ ಬಜೆಟ್ಗೆ ಒಂದು 10% ಹೈಕ್ ಮಾಡಿ, ಹೆಚ್ಚುವರಿ ಮಾಡಿ ಆ ಬಜೆಟನ್ನು ರೂಪಿಸಿದ್ದೇವೆ. ಇದು ಒಂದನೇದು. ಮತ್ತು ಮುಖ್ಯವಾಗಿ ನಾವು ಇವತ್ತು ಚರ್ಚೆ ಮಾಡಿದ ವಿಷಯಗಳು, ಒಂದು ಕೆರೆ ಅಭಿವೃದ್ಧಿ ಮಾಡುವಂಥದ್ದು. ಈಗಾಗಲೇ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಕೆರೆಯ ಬಗ್ಗೆ ಅಭಿವೃದ್ಧಿ ಒಂದು ಹಂತದ್ದು ಮುಗಿದಿದೆ. ಸುಮಾರು 35 ಲಕ್ಷ ರೂಪಾಯಿಯ ಕಾಮಗಾರಿ ಈಗಾಗಲೇ ಆಗಿದೆ. ಅಲ್ಲಿಂದ ಪುನಃ ಹೆಚ್ಚಿನ ಅದು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಯಾಕಂದರೆ ನಮ್ಮ ದೇವಸ್ಥಾನದ ಕೆರೆ ಅಂತ ಹೇಳಿದರೆ ನಾವೆಲ್ಲರೂ ಸಂತೋಷ ಪಡುವಂಥ ವಿಚಾರ, ಅದು ಚೆನ್ನಾಗಿ ಆಗಬೇಕು ಅಂತೇಳಿ. ಆ ದೃಷ್ಟಿಯಲ್ಲಿ ನಾವು ಅದಕ್ಕೆ ಇನ್ನೂ ಅದನ್ನು ಸೌಂದರ್ಯಗೊಳಿಸಬೇಕು ಮತ್ತು ಸಾರ್ವಜನಿಕರಿಗೆ ಸಹ ಒಂದು ರೀತಿ ನೋಡಲಿಕ್ಕೆಲ್ಲ ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬೇಡಿಕೆ ಇದೆ. ಪುನಃ ಅದನ್ನು ಇನ್ನೂ ಅಭಿವೃದ್ಧಿಪಡಿಸುವಂಥದ್ದು, ಅದಕ್ಕೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೇವೆ. ಮತ್ತು ಅದೊಂದು, ಮತ್ತು ಇತರ ಕೆರೆಗಳು ನಮಗೆ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಈಗಾಗಲೇ ಇದೆ, ಮತ್ತು ಬಲ್ನಾಡಲ್ಲಿ ಒಂದು ಕೆರೆ ಇದೆ, ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಹೇಳುವಂಥ ಒಂದು ಉದ್ದೇಶ ಇದೆ ಬಲ್ನಾಡಲ್ಲಿ. ಅದನ್ನು ಸಹ ನಾವು ನಮ್ಮ ಅವಧಿಯಲ್ಲಿ ಮಾಡುವ ಒಂದು ಇಚ್ಛೆಯನ್ನು ಹೊಂದಿಕೊಂಡಿದ್ದೇವೆ. ಮತ್ತು ನಮಗೆ ಈ ಖರ್ಚನ್ನು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ರಿಂಗ್ ರೋಡ್ ಮಾಡುವಂಥದ್ದು. ಈಗಾಗಲೇ ಇನ್ಲ್ಯಾಂಡ್ ಮಯೂರದ ಹತ್ರ ಬಂಟರ ಸಂಘದ ಕೆಳಗೆ ಬರುವಲ್ಲಿ ಒಂದು ಸರ್ಕಲ್ ಮಾಡೋ ಬಗ್ಗೆ ಅದು ಪ್ರಸ್ತಾವನೆ ಹೋಗಿ ಇದೆಲ್ಲ ಆಗಿದೆ. ಅದನ್ನು ಕಂಪ್ಲೀಟ್ ಮಾಡಬೇಕು ನಮ್ಮ ಅವಧಿಯಲ್ಲಿ. ಕೆಲಸ ಕಾರ್ಯ ಯಾವುದೇ ಸ್ಟಾರ್ಟ್ ಆಗಲಿಲ್ಲ. ಆ ಪ್ಲ್ಯಾನನ್ನು ಚೆನ್ನಾಗಿ ನೋಡಿಕೊಂಡು ಬಹಳ ಅಲ್ಲಿ ಒಂದು ಕಂಜೆಸ್ಟೆಡ್ ಪ್ಲೇಸ್ ಅದು, ಆ ಒಂದು ಇದು ಸರ್ಕಲನ್ನು ಮಾಡಬೇಕು ಅಂದರೆ ನಮಗೆ ಒಂದು ಯೋಜನೆ ಇದೆ. ಅದಕ್ಕೆ ಸಹ ನಾವೆಲ್ಲರೂ ಸಹ ಅದಕ್ಕೆ ಅನುಮೋದನೆಯನ್ನು ನೀಡಿದ್ದೇವೆ. ಮುಂದಕ್ಕೆ ಇನ್ನೊಂದು, ನಾವು ಪುತ್ತೂರಲ್ಲಿ ಸಮಸ್ಯೆ ಇರತಕ್ಕಂಥ ಸರ್ಕಲ್ ಇನ್ನೊಂದು ನಾವು ಮುಂದಿನ ದಿನಗಳಲ್ಲಿ ಪುತ್ತೂರು ನಗರದಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ಏರಿಯಾವನ್ನು ಸಂದರ್ಶಿಸಿ ಇನ್ನೊಂದು ಸರ್ಕಲನ್ನು ಸಹ ಒಂದು ಆಯ್ಕೆ ಮಾಡಿ ಅದನ್ನು ನಾವು ಅಭಿವೃದ್ಧಿಪಡಿಸಬೇಕು, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದು ಯಾವುದೊಂದಿಗೆ ನಾವು ತೀರ್ಮಾನ ಮಾಡಲಿಲ್ಲ, ಯಾಕಂದರೆ ನಾವು ಆ ಸ್ಥಳಕ್ಕೆ ಹೋಗಿ ಅಲ್ಲಿಯ ಸಮಸ್ಯೆಗಳು ಏನಾದರೂ ಉಂಟು ಅಂಥದ್ದು ನಾವು ಮನವರಿಕೆ ಆಗಬೇಕು ನಮಗೇನು ಅಂತೇಳಿ. ಅದರ ಏನು ಆಗು ಹೋಗುಗಳ ಬಗ್ಗೆ ಸ್ಟಡಿ ಮಾಡಿದ ನಂತರ ಇನ್ನೊಂದು ಸರ್ಕಲನ್ನು ಕೈಗೆತ್ತಿಕೊಂಡು ನಾವು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವ ದೃಷ್ಟಿಯನ್ನು ಒಂದು ಯೋಜನೆಯನ್ನು ಹೊಂದಿಕೊಂಡಿದ್ದೇವೆ. ಮತ್ತು ಇದಲ್ಲದೆ ಹಲವಾರು ಇತರ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಯಾಕಂದರೆ ಇಲ್ಲಿ ಪುರಸಭೆ ನಗರಸಭೆ ಒಳಗೆ ಹಲವಾರು ಸಮಸ್ಯೆಗಳು ಜನಸಾಮಾನ್ಯರಿಗೆ ಇದೆ. ಬಟ್ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಾಗ ನಾವು ಕಾನೂನಿನ ಚೌಕಟ್ಟಿನ ಒಳಗೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು ಇನ್ನೊಂದು ಬಾರಿ ಮುಂದಿನ ನಮ್ಮ ಮೀಟಿಂಗಿನ ಮೊದಲೇ ನಾವು ನಗರಸಭೆ ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಅವರಿಗೆ ಸಹ ಒಂದು ದೊಡ್ಡ ಕನಸಿದೆ, ಪುತ್ತೂರನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವ ಸುಂದರವಾದ ಕನಸಿದೆ. ಆ ಕನಸಿಗೆ ಪೂರಕವಾಗಿ ಸ್ಪಂದಿಸ್ತೇವೆ ನಾವು. ಅದಕ್ಕೆ ಅವರನ್ನು ಸಹ ಕರೆಸಿಕೊಂಡು ನಮ್ಮ ಕೂಡದ ಅಧಿಕಾರಿಗಳು ಮತ್ತು ನಗರಸಭೆಯ ಅಧಿಕಾರಿಗಳು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕರೆಸಿ ನಾವು ಈ ಎಲ್ಲ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳೋ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಹಾಗಾಗಿ ಅದು ಯಾವಾಗ ದಿನ ನಿಗಂಟಾಗಲಿಲ್ಲ, ನಿರ್ಧಾರ ಮಾಡಲಿಲ್ಲ. ಅದು ಸದ್ಯದಲ್ಲಿ ನಾವು ಆ ಬಗ್ಗೆ ಒಂದು ಸಭೆಯನ್ನು ಕರೆದು ಕಾನೂನಿನ ಚೌಕಟ್ಟಿನ ಒಳಗೆ ನಾವು ಯಾವ ರೀತಿಯಾಗಿ ಜನರಿಗೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು ಅಂತ ಹೇಳೋ ಬಗ್ಗೆ ನಾವು ಒಂದು ಯೋಚನೆ ಮಾಡ್ತೇವೆ. ಇದು ಬಹಳ ಮುಖ್ಯವಾದ, ಯಾಕಂದರೆ ಜನಸಾಮಾನ್ಯರು ಹಲವಾರು ಸಮಸ್ಯೆಗಳಿದ್ದಾರೆ. ಇದು ಪುರಸಭೆಯವರಾಗಲಿ ಅಥವಾ
ನಗರ ಯೋಜನಾ ಪ್ರಾಧಿಕಾರದವರು ಮಾಡೋ ಸಮಸ್ಯೆ ಅಲ್ಲ, ಕಾನೂನಿನ ತೊಡಕಿದೆ, ಹಾಗಾಗಿ ಸಮಸ್ಯೆ ಆಗಿರುವಂಥದ್ದು. ಜನಸಾಮಾನ್ಯರಿಗೆ ಏನಾಗ್ತದೆ ಹೇಳಿದರೆ, ಕೆಲವರಿಗೆಲ್ಲ ಏನು ಇದು ಕೂಡದಲ್ಲಿ ಆಗೋ ಸಮಸ್ಯೆ ಅಥವಾ ನಗರಸಭೆ ಆಗೋ ಸಮಸ್ಯೆ ಅಂತ ಇರ್ಬೋದು. ಆದರೆ ಅದನ್ನು ಸಮಸ್ಯೆಗಳು ಹೌದು, ನಿಜವಾಗಿ ಅದು ಗಂಭೀರವಾದ ಸಮಸ್ಯೆಗಳೇ ಜನರದು. ನಾವು ಕೇಳುವಾಗ ಅದನ್ನು ಪರಿಹರಿಸುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವೆಲ್ಲ ಸೇರಿಕೊಂಡು ಅದನ್ನು ಸಹ ಮಾಡಲಿಕ್ಕೆ ಇದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಖಂಡಿತವಾಗಿಯೂ ಆ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತೇವೆ. ಯಾಕಂತ ಹೇಳಿದರೆ ಸುಮಾರು ವರ್ಷಗಳಿಂದ ಈ ಸಮಸ್ಯೆಗಳು ಹಾಗೆಯೇ ಉಳ್ಕೊಂಡಿದ್ದಾವೆ. ಅದಕ್ಕೆ ಒಂದು ನಮ್ಮಿಂದ ಆದಂಥ ಒಂದು ಪ್ರಯತ್ನ, ಯಾಕೆ ಶಾಸಕರು ಸಹ ಅದರ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದಾರೆ ಮತ್ತು ಅವರಿಗೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ. ಈ ನಗರಸಭೆ ಲ್ಯಾಂಡ್ ಡೆವಲಪ್ಮೆಂಟ್ನ ಬಗ್ಗೆ ಅವರಿಗೆ ಸಂಪೂರ್ಣವಾದ ಒಂದು ಅರಿವು ಇದ್ದ ಕಾರಣ ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕೆಂದಿಲ್ಲ, ಅವರು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ ಯಾವ ರೀತಿ ಹೋಗಬೇಕು ಅಂತೇಳಿ. ಹಾಗಾಗಿ ಅವರ ನೇತೃತ್ವದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಅಧಿಕಾರಿಗಳು, ಇವತ್ತು ಬಂದ ಅಧಿಕಾರಿಗಳು ಸಹ ಅವರಿಂದ ಆಗುವ ಸಹಕಾರವನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ ಸರ್. ಮತ್ತು ಬೇರೆ ವಿಚಾರಗಳನ್ನು ನಾವು ಅದೇ ಜನರ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡಿದ್ದೆವು. ಇತರ ವಿಚಾರಗಳನ್ನು ನಾವು ಕಾನೂನಿನ ವ್ಯಾಪ್ತಿಯ ಒಳಗೆ ಚರ್ಚಿಸಿ ಅದನ್ನೆಲ್ಲ ಮುಂದಕ್ಕೆ ಪರಿಹರಿಸುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಒಂದು ಇದು ಬಜೆಟ್ ದೇವಸ್ಥಾನ ಇನ್ನೂ 65 ಕೇಳಿದೆ. 35 ಲಕ್ಷ ರೂಪಾಯಿ ಬಜೆಟಲ್ಲಿ ಈಗಾಗಲೇ ಕಾಮಗಾರಿ ಆಗಿದೆ. ಇನ್ನೂ ಅವರು 65 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಕೇಳಿದ್ದಾರೆ. ಅದು ನಾವು ಆ ಪ್ಲ್ಯಾನನ್ನೆಲ್ಲ ವೆರಿಫೈ ಮಾಡಿ ಅವರು ಕೊಟ್ಟಂಥ ಸಂಬಂಧಪಟ್ಟ ಇಂಜಿನಿಯರ್ಗಳು ಕೊಟ್ಟಂಥ ನಾವೊಂದು ಏನು ಎಸ್ಟಿಮೇಟ್ ಪ್ಲ್ಯಾನ್ ಎಲ್ಲ ಇದೆ ಅದನ್ನು ಪರಿಶೀಲನೆ ಮಾಡಿ ಅದು ಸರಿಯಿಂದ ಕಂಡುಕೊಂಡ್ರೆ ಖಂಡಿತವಾಗಿ ನಾವು ಮಾಡೇ ಮಾಡ್ತೇವೆ. ಅದು ಸಹ ನಗರಸಭೆ ಕೂಡದ ನಾವು ಫಂಡ್ ಎಲ್ಲ ಕೊಡ್ತೇವೆ. ಕೂಡದ ಫಂಡನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಅವರು. ಈಗ ಇರುವಂಥ ಸಮಸ್ಯೆಗಳನ್ನು ನೀವು ಈಗ ಪ್ರಮುಖವಾಗಿ ಐಡೆಂಟಿಫೈ ಮಾಡುವಂಥ ಸಮಸ್ಯೆಗಳು ಮತ್ತು ಈಗ ಜನರಿಂದ ಯಾವ ರೀತಿ ಒಂದು ರೆಸ್ಪಾನ್ಸ್ ಈಗ ಬಯಸ್ತಾ ಇದೆ ಅಂದರೆ ಜನರು ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಜನರ ಸೈಡ್ ಏನು ಮಾಡಬೇಕಾಗ್ತದೆ? ಜನರು ಸಹ ಸಹಕಾರ ಕೊಡಬೇಕಾಗ. ಯಾಕಂದರೆ ನಾವು ಜನರಿಗೆ ಮುಖ್ಯವಾಗಿ ಆ ತಾಂತ್ರಿಕವಾದ ಮತ್ತು ಕಾನೂನಾತ್ಮಕವಾದ ತೊಂದರೆಗಳು ಏನು ಅಂತ ನಾವು ಅವ್ರಿಗೆ ಮಾಡಬೇಕು. ಅದರಿಂದ ಮೇಲೆ ಬರುವಂಥ ಯಾವ ರೀತಿ ಅಂತ ನಾವು ಅದನ್ನೇ ನಾವೀಗ ಚರ್ಚೆ ಮಾಡುವಂಥದ್ದು. ಯಾರು ಅಧಿಕಾರಿಗಳನ್ನ ಇಟ್ಟುಕೊಂಡು ಶಾಸಕರ ನೇತೃತ್ವದಲ್ಲಿ ನಾವು ಚರ್ಚೆ ಮಾಡೋದು ಅದನ್ನೇ. ಈ ಕಾನೂನು ಯಾಕಂದರೆ ಕೋರ್ಟಲ್ಲಿ ಸಹ ಉಂಟು ಕೇಸ್ ಕೆಲವೆಲ್ಲ. ನಾವು ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಉಲ್ಲಂಘನೆ ಆಗದ ರೀತಿಯಲ್ಲಿ ನಾವು ಈ ಸಮಸ್ಯೆಗಳು ಹೇಗೆ ಪರಿಹಾರ ಕೊಡ್ಬೋದು ಅಂತೇಳಿ. ಯಾಕಂದರೆ ಯಾವುದೇ ಕಾನೂನು ಇರುವಂಥದ್ದು ಜನರಿಗೆ ತೊಂದರೆ ಕೊಡಲಿಕ್ಕಲ್ಲ, ಸಹಾಯ ಮಾಡಲಿಕ್ಕೆ. ಏನಾಗ್ತದೆ ಹೇಳಿದರೆ, ನಾವು ಈ ನಗರ ಅಭಿವೃದ್ಧಿ ಆಗುವಾಗ ಸ್ವೇಚ್ಛಾಚಾರದಿಂದ ಅಭಿವೃದ್ಧಿ ಆದರೆ ಮತ್ತೆ ಅದು ಸಹ ತೊಂದರೆ ಆಗ್ತದೆ. ಅದಕ್ಕೊಂದು ಪ್ಲ್ಯಾನ್ ಬೇಕು ಯಾವ ರೀತಿ ಅಂತೇಳಿ. ಆ ಚೌಕಟ್ಟಿನೊಳಗೆ ಅಭಿವೃದ್ಧಿ ಆದರೆ ಎಲ್ಲರಿಗೂ ಸಹಾಯ ಆಗ್ತದೆ. ಆಗ ಈ ಅಭಿವೃದ್ಧಿ ಆಗುವಾಗ ಕೆಲವರಿಗೆ ಸ್ವಲ್ಪ ಕಷ್ಟ ಆಗಲಿಕ್ಕೂ ಸಾಕು, ತೊಂದರೆಗಳಾಗಲಿಕ್ಕೂ ಸಾಕು. ಆದರೆ ಅಲ್ಲಿ ನಾವು ಏನು ನೋಡಬೇಕು ಅಂತ ಹೇಳಿದರೆ, ಹೆಚ್ಚು ಜನರಿಗೆ ಸಮಾಜಕ್ಕೆ ಯಾವ ರೀತಿ ಪ್ರಯೋಜನ ಆಗ್ತದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅಂತೇಳಿ. ಈಗ ಬದಲಾವಣೆಗಳೇನು ಸರ್ಕಾರದ ಮಟ್ಟದಲ್ಲಿ ಈಗ ನಿಯಮಗಳ ಬದಲಾವಣೆಗಳು ತಿದ್ದುಪಡಿಗಳ ಇಲ್ಲ, ಅದರ ಬಗ್ಗೆ ನಾವು ಪ್ರಸ್ತಾವನೆ ಇಲ್ಲಿಂದ ನಾವು ಕಳಿಸ್ತೇವೆ, ಯಾವುದು ತಿದ್ದುಪಡಿ ಆಗಬೇಕು ಅಂತೇಳಿ. ಈ ಜನರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಂದರೆ ಅಲ್ಲಿ ಆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದವರಿಗೆ ಗೊತ್ತಿರುವಂಥದ್ದು ಏನು ಸಮಸ್ಯೆ ಆಗ್ತದೆ. ಮತ್ತೊಂದು ವಿಷಯ ಏನು ಹೇಳಿದರೆ, ಈ ರಾಜ್ಯದಲ್ಲಿ ಈ ಕರಾವಳಿ ಭಾಗದ ಸಮಸ್ಯೆ ಅಲ್ಲಿಯ ಸಮಸ್ಯೆಗಳೇ ಬೇರೆ ಭೌಗೋಳಿಕವಾಗಿ, ಇಲ್ಲಿನ ಸಮಸ್ಯೆಗಳೇ ಬೇರೆ. ಇದನ್ನು ನಾವು ಅಲ್ಲಿನ ಸೆಕ್ರೆಟರಿ ಅವರಿಗೆ, ಚೀಫ್ ಸೆಕ್ರೆಟರಿ ಅವರಿಗೆಲ್ಲ ಮನವರಿಕೆ ಮಾಡಬೇಕಾಗ್ತದೆ. ಯಾಕಂದರೆ ಅವರು ಈ ಭಾಗಕ್ಕೆ ಬಂದಿರುವುದಿಲ್ಲ, ಇಲ್ಲಿಯ ಸಮಸ್ಯೆಗಳು ಏನು ಅಂತ ಗೊತ್ತಾ, ಅವರು ಆ ಕಡೆದನ್ನೇ ಗಮನದಲ್ಲಿ ಇಟ್ಕೊಳ್ತಾರೆ, ಮಾಡ್ತಾರೆ. ನಾವು ಅದನ್ನು ಮಾಡ್ತಿದ್ದೇವೆ. ಬೇಗ ಶೀಘ್ರದಲ್ಲಿ ನಾವು ಅದರ ಬಗ್ಗೆ ಅಧಿಕಾರಿಗಳದ್ದು ಮತ್ತು ಸಭೆಯನ್ನು ಕರೀತೇವೆ. ಅದು ಸಹ ನಾವು ಅದೇ ಸಭೆಯಲ್ಲಿ ನಾವು ಆ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾಕಂದರೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಉಂಟು ಅಂತೇಳಿ ನಾವು ಈಗ ನಾವೊಂದು ರಫಾಗಿ ಮಾತಾಡೋದು ಅಷ್ಟೇ. ಇಡೀ ನಗರಸಭೆಯ ಒಳಗೆ ಏನಿದೆ ಅಂತೇಳಿ ಅದ್ರ ಬಗ್ಗೆ ಚರ್ಚೆ ನಾವು ನಗರಸಭೆಯ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೇವೆ. ಬೇಗ ಮಾಡ್ತೇವೆ ಶಾಸಕರ ಇವರಿಬ್ಬರು ಸಹ ಅದರಲ್ಲಿ ಇದ್ದವರು. ಇವರು ಲ್ಯಾಂಡ್ ಡೆವಲಪರ್ ಆದ ಕಾರಣ ಅವರಿಗೆ ಅದರ ಅನುಭವ ತುಂಬ ಇದೆ. ಇವರು ನಗರಸಭೆಯಲ್ಲಿ ಹಿಂದೆ ಸದಸ್ಯರಾದ ನಾವು ಭಾರಿ ಇಂಟ್ರೆಸ್ಟಲ್ಲಿ ಇದ್ದೇವೆ.
ಆದಷ್ಟು ಶಾಸಕರು ಸಹ ಇದ್ದಾರೆ, ಅವರ ಗಮನಕ್ಕೆ ತಂದು ಇದನ್ನು ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ಓಕೆ ಸರ್, ಎಲ್ಲ ಸಮಸ್ಯೆಗಳು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತೇಳಿದರೆ ನಾವು ಪ್ರಸ್ತಾವನೆಯನ್ನು ಅವರಿಗೆ ಅವರ ಹತ್ರ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಆಗೋದಿಲ್ಲ. ಆದರೆ ಯಾವ ರೀತಿಯಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ಗಳಿವೆ, ಪ್ರಾಬ್ಲಮ್ಗಳು ಕ್ರಿಯೇಟ್ ಆದದ್ದು ಹೇಗೆ, ಅದನ್ನು ಮನವರಿಕೆ ಮಾಡಿಕೊಂಡು ನಾವು ಏನಾದರೂ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕಷ್ಟೇ. ಅದನ್ನು ಸರ್ಕಾರದ ಮುಖಾಂತರ ನಾವು ಮಾಡಿಸುವಂಥ ನಮ್ಮ ಶಾಸಕರಿದ್ದಾರೆ, ಅವರು ಇದರಲ್ಲಿ ಈ ಡೆವಲಪ್ಮೆಂಟ್ ಆಗುವ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದಾರೆ. ಒಂದು ವಿಚಾರ ಏನು ಅಂತ ಹೇಳಿದರೆ, ಈ ಹಿಂದೆ ಮಾಡಿದಂಥದ್ದು ಏನಿದೆ ಸೈಟ್ಗಳು, ಆ ಸೈಟ್ಗಳು ಮಾಡಿದ್ದು ಆಗ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಯಾಕೆಂತೇಳಿದರೆ ಆ ಸಂದರ್ಭದಲ್ಲಿ ಈ ಕಾನೂನುಗಳು ಇರಲಿಲ್ಲ. ಸರ್ಕಾರ ಮಾಡಿದ ಕಾನೂನು ಅದು ಸೂಕ್ತವಾಗಿದೆ. ಯಾಕೆಂತೇಳಿದರೆ ಲೇಔಟ್ಗಳಾಗಬೇಕು, ಎಲ್ಲ ರಸ್ತೆಗಳು ಸಿಗಬೇಕು, ನೀರಿನ ಸೌಲಭ್ಯ, ಕೊಳತೆ ಚರಂಡಿ ವ್ಯವಸ್ಥೆ ಆಗಬೇಕು, ಎಲ್ಲವೂ ಹೇಳಿದ್ದಾರೆ. ಅದು ಮೊದಲು ಈ ಭಾಳಷ್ಟು ಹಿಂದೆ ಆದಂಥ ಸೈಟ್ಗಳ ವಿಂಗಡಣೆ ಕೆಲವರು ಮಾಡಿದ್ದಾರೆ. ಅದನ್ನು ಪಡ್ಕೊಂಡವ್ರದ್ದು ಅವ್ರಿಗೆ ಇವಾಗ ಸಮಸ್ಯೆ ಆಗಿದೆ. ಯಾಕಂದರೆ ಈ ಕಾನೂನು ಬಂದು ಈ ಸಮಸ್ಯೆ ಆಗಿದೆ. ಅದನ್ನು ನಾವು ಎಷ್ಟು ಬೇಗ ಅದನ್ನು ಒಂದು ಲಿಬರಲ್ ಮಾಡಲಿಕ್ಕೆ ನಾವು ಸರ್ಕಾರದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದೇ ಅಷ್ಟು ಅದು ಆದರೆ ಮತ್ತೆ ಎಲ್ಲವೂ ಸರ್ಕಾರದ ಒಂದು ನಿಯಮ ಇರ್ತದೆ. ಆ ನಿಯಮ ಪ್ರಕಾರ ನಾವು ಹೋಗಬೇಕಾಗ್ತದೆ. ಎಲ್ಲವನ್ನು ನಾವು ಇದು ಮಾಡಲಿಕ್ಕೆ ನಾವು ಇದ್ದೇವೆ, ನಮಗೆ ಜನರಿಗೆ ತೊಂದರೆ ಆಗ್ತದೆ, ಅದೆಲ್ಲವೂ ಗೊತ್ತು. ಆದರೆ ನಮ್ಮ ಘಟ್ಟ ಪ್ರದೇಶದಲ್ಲಿ ನಮ್ಮ ಈ ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ, ದಕ್ಷಿಣ ಕನ್ನಡದ ಏರಿಯಾದಲ್ಲಿ ಕೆಲವು ಕಡೆ ಮಾತ್ರ ಈ ಪ್ರಾಬ್ಲಮ್ಗಳಲ್ಲದೆ, ಅಲ್ಲಿ ಬೇರೆ ಕಡೆಯಲ್ಲಿ ಎಲ್ಲ ಲೇಔಟ್ಗಳಾಗ್ತದೆ. ಅಲ್ಲಿ ಇಂಥ ಒಂದು 5 ಸೆನ್ಸನ್ನು ಯಾರೋ ಮಾರುವವರು ಯಾರೂ ಇರೋದಿಲ್ಲ. ಲೇಔಟ್ಗಳಾದಾಗ ಎಲ್ಲವೂ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತದೆ, ಏನೂ ಪ್ರಾಬ್ಲಮ್ಗಳು ಆಗೋದಿಲ್ಲ. ಅವರಿಗೆ ಪಡ್ಕೊಂಡವರಿಗೂ ಕೂಡ ಒಂದು ವ್ಯವಸ್ಥಿತವಾದಂಥ ಸೈಟ್ ಸಿಗ್ತದೆ. ಅವರಿಗೆ ಯಾವುದೇ ರೀತಿಯ ನಾವು ಲೈಟ್ ಆಗಬೇಕು, ರಸ್ತೆ ಆಗಬೇಕು, ಚರಂಡಿ ಆಗಬೇಕು, ಇದನ್ನು UGD ಆಗಬೇಕು, ಇದೆಲ್ಲ ಮತ್ತೆ ಅವರಿಗೆ ಮಾಡಬೇಕು ಅಂತ ಹೇಳುವಂಥದ್ದಿಲ್ಲ. ಸ್ವಲ್ಪ ಆ ಕಾಸ್ಟ್ಗಳು, ಈ ಖರ್ಚಾದ ಕಾಸ್ಟ್ಗಳು ಏನು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಅವರಿಗೆ ಸಿಗುವಾಗ ಅದು ದೊಡ್ಡ ಕಾಸ್ಟೇ ಅಲ್ಲ. ಈಗ ನಾವೊಂದು 5 ಸೆನ್ಸ್ ಸ್ಥಳಕ್ಕೆ ನಾವು 1 ಲಕ್ಷ 2 ಲಕ್ಷ ರೂಪಾಯಿ ಕಟ್ಟುವಾಗೆ ಆದರೆ ಅದು ಅಲ್ಲಿಗೆ ಬಂದು ಮುಟ್ತದೆ ಆ ಬೆಲೆ. ಆ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿದ್ದ ಕಾರಣ ಮುಂದಿನ ದಿನಗಳು ನಮ್ಮ ಶಾಸಕರು ನಮ್ಮೊಂದಿಗಿದ್ದಾರೆ. ಅವರು ಪುರಸಭೆಯವರು, ನಾವು ಶಾಸಕರೆಲ್ಲ ಸೇರಿ ಯಾವ ರೀತಿಯಲ್ಲಿ ಜನರಿಗೆ ತೊಂದರೆ ಆಗದ ಹಾಗೆ ನಾವು ಮಾಡಲಿಕ್ಕೆ ಆಗ್ತದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಹಾಗೆ ಈಗ ಮುಂದೆ ನೀವು ಹೇಳಿದಾಗೆ ನಮ್ಮ ಜನಸಾಮಾನ್ಯರು ಕಚೇರಿಗೆ ಬರ್ತಾರೆ, ಅವರಿಗೆ ಯಾವ ಥರದ ಅತಿ ಶೀಘ್ರವಾಗಿ ಸ್ಪಂದನೆ ಮಾಡಬಹುದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಆ ಒಂದು ವಿಷಯ ಕೂಡ ಚರ್ಚೆ ಮಾಡಿದ್ದೇವೆ. ಸೊ ಈಗ ಡೆಪ್ಯುಟೇಷನ್ ಮೂಲಕ ಅಡಿಷನಲ್ ಸ್ಟಾಫ್ ಅಪಾಯಿಂಟ್ ಮಾಡುವಾಗೆ, ಸೊ ಅದೀಗ ನಾವು ಅಭಿಲಾಷ್ ಅವ್ರ ಹತ್ರನೂ ಮಾತಾಡಿದ್ವಿ, ಅವರ ಹತ್ರ ಮಾತಾಡಿದ್ವಿ ಯಾವ ಥರ ಮಾಡ್ಬೋದು ಅಂತ. ಈಗ ಆಲ್ರೆಡಿ ಸ್ಟಾಫ್ ಇದ್ದಾರೆ, ಅಂಡರ್ ಸ್ಟಾಫ್ಡ್ ಇಲ್ಲ, ಆದರೂ ಕೂಡ ಜನ ಬಂದರೆ ಅವರ ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ಅದು ಸರ್ಕಾರದಿಂದ ಬರಬೇಕು. ಸೊ ಅದಕ್ಕಂತ ನಾವೀಗ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಕೂಡದ ವತಿಯಿಂದ ಒಂದು ಲೆಟರನ್ನು ಸರ್ಕಾರಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ, ಮತ್ತೊಂದು ಡಿಸ್ಕಷನ್ ಕೂಡ ಆಗಿದೆ. ಸೊ ಅದನ್ನು ನಾವು ಟೇಕಪ್ ಮಾಡ್ತೀವಿ ಆದಷ್ಟು ಬೇಗ. ಅದು ಸೆಕ್ರೆಟರಿಗೆ ಹೋಗಿ, ಮಿನಿಸ್ಟ್ರಿಗೆ ಹೋಗಿ, ಅಲ್ಲಿಂದ ಸಿಗಬೇಕು. ಸೊ 2 ಪೋಸ್ಟಿಗೆ ಸಿಗ್ಬೋದು, ನಗರ ಯೋಜನೆಕಾರರು ಮತ್ತು ಸಹಾಯಕ ನಗರ ಯೋಜನೆಕಾರರು. ಸೊ ಅದನ್ನು 2ರನ್ನು ನಾವು ತರುವಂಥ ಪ್ರಯತ್ನ ಕೂಡ ಮಾಡ್ತೇವೆ. ಯಾಕಂದರೆ ಬಂದ ಜನರಿಗೆ ಸಮಸ್ಯೆ ಆಗಬಾರ್ದನ್ನು ಎಂಬ ದೃಷ್ಟಿಕೋನ ಇಟ್ಕೊಂಡು ಆ ಸ್ಟೆಪ್ ಕೂಡ ನಾವು ತಗೊಂಡಿದ್ದೇವೆ. ಈಗ ನಮ್ಮ ಕೂಡದಲ್ಲಿ ಕೆಲವು ಫಂಡ್ ಇದೆ, ನಮಗೆ ಯಾವ ರೀತಿ ಖರ್ಚು ಮಾಡಬೇಕಂದ್ರೆ ನಾವು ಕೆಲವು ಸರ್ಕಾರ ಕಿರಾಯಿ ಇಂಥದಕ್ಕೆ ಅದರ ವ್ಯಾಪ್ತಿಯಿಂದ ಮೇಲೆ ಬರಲಿಕ್ಕೆ ಆಗೋದಿಲ್ಲ, ರಸ್ತೆ ಅದೆಲ್ಲ ಆಗೋದಿಲ್ಲ. ಅದು ಕೂಡ ನಾವು ಚರ್ಚೆ ಮಾಡಿ ಯಾವ ರೀತಿ ಅದನ್ನು ಅನುದಾನವನ್ನು ಖರ್ಚು ಮಾಡೋದು, ಜನಸಾಮಾನ್ಯರಿಗೆ ಸಹಾಯವಾಗುವಂಥದ್ದು ಅದು ಸಹ ನಾವು ಚರ್ಚೆ ಮಾಡಿದ್ದೇವೆ. ನಮ್ಮ ಮುಖ್ಯ ಮಾಸ್ಟರ್ ಪ್ಲಾನ್ ಕೂಡ ಅಪ್ಡೇಟ್ ಆಗಬೇಕು. ಸೊ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ, ಯಾವ ಥರ ಮಾಡ್ಬೋದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು. ಈಗ ನಮ್ಮ ಹತ್ರ ಇರುವಂಥ ಮಾಸ್ಟರ್ ಪ್ಲಾನ್ ಔಟ್ಡೇಟೆಡ್, ಅಂದರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುವುದಿಲ್ಲ. ಸೊ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈಗ ಅಮೃತ್ ಅಂತ ಡಿಸ್ಕಷನ್ ಆಗ್ತಾ ಇದೆ. ಸೊ ಅದು ಆಗುವವರೆಗೆ ಡಿಸ್ಕಸ್ ಮಾಡೋದು ಬೇಡ. ಸೊ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅತಿ ಹೈಫೈ ಆಗಿ ಯಾವ ಥರ ನಮ್ಮ ಮಾಸ್ಟರ್ ಪ್ಲಾನ್ ಅನ್ನು ಡೆವಲಪ್ ಮಾಡ್ಬೋದು ಆ ವಿಷಯದಲ್ಲಿ ಕೂಡ ಚರ್ಚೆ ಆಗಿದೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.